क्षेत्रस्य भगिनाभुजंभुजेनेर्विरामसे गाभास्तोष्पतये नमः। इदं फलं मयादीनं स्थापितं पुरसस्तव तेन मे सुफलावाप्तिर्भवेज्जन्मनि जन्मनि। ಸರ್ ಮುಂದೆ ಬನ್ನಿ ಸರ್. ಕರ್ಮಾದು ಕರ್ಮಮಧ್ಯೆ ಕರ್ಮಾಂತೆ ಪ್ರಾರ್ಥನಾಂಚ ಪುನಃ ಪುನಃ ಅಂತ ಶಾಸ್ತ್ರವಚನ. ಯಾವುದೇ ಒಂದು ಸತ್ಕರ್ಮವನ್ನು ಮಾಡಬೇಕಾದ್ರೆ ಕಾರ್ಯದ ಆರಂಭದಲ್ಲಿ ಫಲಪುತ್ರಾಕ್ಷತೆಗಳನ್ನಿಟ್ಟು ದೇವತಾ ಪ್ರಾರ್ಥನೆಯನ್ನು ಮಾಡಬೇಕು. ಹಾಗೆ ವಿಶೇಷವಾಗಿ ವರಮಹಾಲಕ್ಷ್ಮಿಯ ವಿಶೇಷವಾದಂತಹ ಶುಭ ಸಂದರ್ಭ ಶ್ರಾವಣ ಮಾಸದಲ್ಲಿ ಪೌರ್ಣಮಿಯ ಹತ್ತಿರದ ಶುಕ್ರವಾರದಂದು ವಿಶೇಷವಾಗಿ ಮಹಾಲಕ್ಷ್ಮಿಯ ಆರಾಧನೆ. ನಮ್ಮ ಸಂಸ್ಕೃತಿಯಲ್ಲಿ ಒಂದೊಂದು ಕಾಲಕ್ಕೆ ಒಂದೊಂದು ದೇವತಾ ಆರಾಧನೆಯನ್ನು ಮಾಡಿಕೊಂಡಾಗ ಆಯಾಯ ದೇವತಾ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ ಅಂತ ಶಾಸ್ತ್ರವಚನ. ಹಾಗೆ ವಿಶೇಷವಾಗಿ ಎರಡನೆಯ ಹಬ್ಬವಾಗಿ ನಮಗೆ ವರಮಹಾಲಕ್ಷ್ಮಿ ಹಬ್ಬವು ಸದಾ ವರ್ಷದ ಪ್ರತಿ ವರ್ಷವೂ ಬರ್ತಾ ಇರ್ತದೆ. ಪ್ರಥಮ ಹಬ್ಬವಾಗಿ ನಾಗರ ಪಂಚಮಿ, ಹಾಗೆ ವಿಶೇಷವಾಗಿ ಶ್ರಾವಣ ಮಾಸದ ಪೌರ್ಣಮಿಯ ಸಮೀಪದ ಶುಕ್ರವಾರದಂದು ಮಹಿಳೆಯರೆಲ್ಲ ಸೇರಿಕೊಂಡು ಸೌಮಾಂಗಲ್ಯ ಅಭಿವೃದ್ಧಿಗೆ ಬರುವಂತಹ ಬರತಕ್ಕಂಥ ಎಲ್ಲ ವಿಘ್ನ ನಿವಾರಣೆಗೋಸ್ಕರ ಸಮಸ್ತರಿಗೂ ಅಷ್ಟ ಐಶ್ವರ್ಯ ಅನ್ನುವಂಥದ್ದು ಪ್ರಾಪ್ತವಾಗಬೇಕಾದ್ರೆ ಲಕ್ಷ್ಮಿಯ ಅನುಗ್ರಹ ಅನ್ನುವಂಥದ್ದು. ಆ ಲಕ್ಷ್ಮಿಯ ಅನುಗ್ರಹಕ್ಕೋಸ್ಕರ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಆ ಮಹಾಲಕ್ಷ್ಮಿಯ ಆರಾಧನೆಯನ್ನು ಕಲಶವನ್ನಿಟ್ಟು ವೃತಾಚರಣೆಯನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಕಲ್ಪೋಕ್ತವಾದಂತಹ ಪೂಜೆ ವರ ಮಹಾಲಕ್ಷ್ಮಿ ವೃತ ಅಂತ. ಇದನ್ನು ಕೆಲವು ಕಡೆಯಲ್ಲಿ ಕೆಲವು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಕೆಲವೊಂದು ಬೆಳಿಗ್ಗೆ ಕಲಶಗಳನ್ನಿಟ್ಟು ಸಂಜೆ ತನಕ ಆರಾಧನೆಯನ್ನು ಮಾಡುವಂತಹ ಕ್ರಮ. ಈ ಸ್ಥಳದಲ್ಲಿ ನಾವು ಗುರುಗಳ ಅನುಗ್ರಹದಿಂದ ತಾಯಿ ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ಯಥಾರ್ಥವಾಗಿ ಮಾಧ್ಯಾತ್ಮಿಕವಾಗಿ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಆ ಮಹಾಲಕ್ಷ್ಮಿಯ ಆರಾಧನೆ ಭಜನಾ ನಾಮ ಸಂಕೀರ್ತನ ಇದನ್ನು ಮಾಡಿಕೊಂಡಾಗೂ ಭಗವಂತ ಒಲಿತಾನಂತೆ. ಭಗವಂತನಿಗೆ ಪೂಜೆಯನ್ನೇ ಮಾಡಬೇಕು ಅಂತ ಭಕ್ತಿ ಶ್ರದ್ಧಾ ಸಮನ್ವಿತ ಅಂತಾರೆ. ಭಕ್ತಿಯಿಂದ ಭಗವಂತನನ್ನು ಯಾವ ರೀತಿ ಆರಾಧನೆ ಮಾಡಿದರೂ ಭಗವಂತ ಒಲಿದು ನಮಗೆ ಅನುಗ್ರಹಿಸ್ತಾರೆ ಎನ್ನುವಂಥದ್ದು ಶಾಸ್ತ್ರವಚನ. ಹಾಗೆ ವಿಶೇಷವಾಗಿ ವರಮಹಾಲಕ್ಷ್ಮಿಯ ಕೃತಕತೆ ಸಾಧಾರಣ ಎಲ್ಲರಿಗೂ ಗೊತ್ತಿದೆ. ಅದರಲ್ಲೂ ಇತ್ತೀಚೆಗೆ 4 ವರ್ಷದಿಂದ ವಿಶೇಷವಾಗಿ ಪ್ರಚಲಿತದಲ್ಲಿ ಬಂತು. ಹೆಚ್ಚು ಕೂಡ ಮೊದಲಿಂದಲೇ ಇತ್ತು. ಅದು ಅನಾದಿ ಕಾಲದಲ್ಲಿ ಇದ್ದಂತಹ ಆ ವ್ರತಕತೆಯನ್ನು ಈಗ 10 ವರ್ಷಗಳಿಂದೀಚೆ ವಿಶೇಷವಾಗಿ ಎಲ್ಲರೂ ಆರಾಧನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾವುದೇ ರೀತಿಯಿಂದಾದರೂ ಆ ಭಗವಂತನನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧಿಸಿಕೊಂಡಾಗ ಭಗವಂತ ನಮಗೆ ಅಷ್ಟ ಐಶ್ವರ್ಯಗಳನ್ನು ಅನುಗ್ರಹಿಸ್ತಾನೆ. ಆಯಸ್ಸು, ಆರೋಗ್ಯ, ನೆಮ್ಮದಿ, ಯಶಸ್ಸು, ಕೀರ್ತಿ, ಸಿದ್ಧಿ, ಬುದ್ಧಿ ಅನ್ನುವಂತಹ ಅಷ್ಟ ಐಶ್ವರ್ಯ ಅನ್ನುವಂಥದ್ದು. ಐಶ್ವರ್ಯ ದೇವತೆ ಯಾರು ಅಂತ ಹೇಳಿದ್ರೆ, ಸೌಭಾಗ್ಯ ದೇವತೆ ಯಾರು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅನ್ನುವಂಥದ್ದು ಚಂಚಲತೆಯಲ್ಲಿ ಇರುವಂಥದ್ದು. ನಮ್ಮ ಮನಸ್ಸು ಕೂಡ ಚಂಚಲತೆಯಲ್ಲಿ ಅದನ್ನು ಸ್ಥಿರ ಮಾಡಬೇಕಾದ್ರೆ ಅಲ್ಲಿ ಭಕ್ತಿ ಮತ್ತು ಶ್ರದ್ಧೆಗೆ ಆ ಭಗವಂತ ಒಲಿದು ನಮಗೆ ಬುದ್ಧಿ ಅನ್ನುವಂಥದ್ದು ಚಂಚಲತೆಯನ್ನು ಸ್ಥಿರತೆ ಮಾಡಿಕೊಂಡು ನಮಗೆ ಜೀವನದಲ್ಲಿ ಸ್ಥಿರವಾದಂತಹ ಐಶ್ವರ್ಯಗಳನ್ನು ಧನ ಧಾನ್ಯ ಸಮೃದ್ಧಿಯಾಗಿ ಅನುಗ್ರಹಿಸುವಂತಹ ದೇವತೆ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಯ ಆರಾಧನೆಯನ್ನು ಕೂಡ ಪೌರ್ಣಮಿ ಅಂದರೆ ವಿಶೇಷವಾಗಿ ಚಂದ್ರನ ಅನುಗ್ರಹ. ಚಂದ್ರ ಅಂದರೆ ಚಂಚಲತೆಯಲ್ಲಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಚಂದ್ರ ಸಹೋದರಿ ಅಂತ ಹೇಳಿ. ಮಹಾಲಕ್ಷ್ಮಿ ಅಂದರೆ ಸಮುದ್ರ ಮಥನೆ, ಸಮುದ್ರದ ಕಡಿಯುವಂತಹ ಸಂದರ್ಭದಲ್ಲಿ ಸಮುದ್ರ ರಾಜನಿಗೆ ಸಿಕ್ಕಿದಂತೆ. ಸಮುದ್ರ ರಾಜ ಕಡಿಯುವಂತಹ ಸಂದರ್ಭದಲ್ಲಿ ಒಂದೊಂದು ಐಶ್ವರ್ಯಗಳು ಬಂದಂತಹ ಸಂದರ್ಭದಲ್ಲಿ ಆ ಮಹಾಲಕ್ಷ್ಮಿ ಬಂದಿದೆ. ಆ ಮಹಾಲಕ್ಷ್ಮಿ ಬಂದಾಗ ಮಹಾಲಕ್ಷ್ಮಿ ದೇವರು ಅವರನ್ನು ಸ್ವೀಕರಿಸಿ ಪ್ರತಿಯಾಗಿ ಸ್ವೀಕರಿಸಿಕೊಂಡಾಗ ಹಾಗೆ ವಿಶೇಷವಾಗಿ ಆ ಲಕ್ಷ್ಮಿಯ ಆರಾಧನೆ ಮಾಡಿಕೊಂಡಾಗ ಲಕ್ಷ್ಮಿ ಸ್ಥಿರವಾದ ನೆಲೆಯಾಗಿ ನಮ್ಮಲ್ಲಿರುವಂತಹ ಚಂಚಲತೆಗಳನ್ನು ದೂರೀಕರಿಸಿ ಸ್ಥಿರತೆ ಅನ್ನುವಂಥದ್ದನ್ನು ಅನುಗ್ರಹಿಸ್ತಾರೆ. ಚಂದ್ರ ಸಹೋದರಿಯಾದಂತಹ ಮಹಾಲಕ್ಷ್ಮಿಯ ಪೂರ್ಣಾನುಗ್ರಹವು ಕೂಡ ಸರ್ವರಿಗೂ ಸನ್ಮಂಗಳತೆಗಳನ್ನು ಅನುಗ್ರಹಿಸಿ ದೀರ್ಘ ಸೌಮಂಗಲ್ಯಾಭಿವೃದ್ಧಿ ಯಾರಿಗೆ ಯಾವುದು ಬೇಕೋ ಅದಕ್ಕೆ ಸೌಭಾಗ್ಯ ಅಂತ ಹೇಳ್ತಾರೆ. ಅಂತಹ ಸೌಭಾಗ್ಯಗಳನ್ನು ಅನುಗ್ರಹಿಸುವಂತಹ ಅಧಿದೇವತೆ ಯಾರು ಅಂತ ಹೇಳಿದರೆ ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮಿಯ ಆರಾಧನೆ ವಿಶೇಷವಾಗಿ ಇಂದಿನ ದಿನ ಮಾತೆಯರು ಅದೇ ರೀತಿ ಭಕ್ತವರ್ಗದವರು ಸೇರಿಕೊಂಡು ಈ ಸ್ಥಳದಲ್ಲಿ ಆರಾಧಿಸಲಿಕ್ಕಿದ್ದೇವೆ.
ಅನುಗ್ರಹದಿಂದ ಆ ಎಲ್ಲ ಕಾರ್ಯಗಳು ಕೂಡ ಸಾಂಗವಾಗಿ ಸಂಪನ್ನವಾಗಿ ಅದರ ಶುಭ ಅನುಗ್ರಹ ಸರ್ವರಿಗೂ ಪ್ರಾಪ್ತವಾಗಲಿ. ಅದೇ ರೀತಿ ಮಾಧ್ಯಾಹ್ನಿಕವಾಗಿ ನಡೆಯುವಂತಹ ಅನ್ನ ಸಂತರ್ಪಣಾದಿ ಸತ್ಕರ್ಮಗಳನ್ನು ಕೂಡ ಯಾವುದೇ ತೊಂದರೆಗಳಿಲ್ಲದೆ ಅನ್ನಪೂರ್ಣೇಶ್ವರಿಯ ಪೂರ್ಣಾನುಗ್ರಹ ಸರ್ವರಿಗೂ ಪ್ರಸಾದ ರೂಪವಾಗಿ ಪ್ರಾಪ್ತವಾಗಿ ಅದನ್ನು ಗುರುತಿಸಿದ್ದರಿಂದ ನಮಗೆಲ್ಲರಿಗೂ ಆರೋಗ್ಯವಾದಂತಹ ನೆಮ್ಮದಿ, ಭಾಗ್ಯ, ಆಯಸ್ಸು, ಆರೋಗ್ಯ ಅನ್ನುವಂತಹ ಐಶ್ವರ್ಯಗಳನ್ನು ಆ ತಾಯಿ ಅನ್ನಪೂರ್ಣೇಶ್ವರಿಯಾಗಿ ನಮಗೆ ಅನುಗ್ರಹಿಸಲಿ. ಯಾವುದಕ್ಕೆ ಆ ದೇವತೆಯನ್ನು ನಾವು ಆರಾಧಿಸಿದರೋ ಆ ರೂಪವಾಗಿ ನಮಗೆ ಆ ದೇವತೆಗಳು ಅನುಗ್ರಹಿಸ್ತಾರಂತೆ. ಧನ ಧಾನ್ಯಗಳಾಗಿ, ಅನ್ನಪೂರ್ಣೇಶ್ವರಿಯಾಗಿ, ಸೌಭಾಗ್ಯವತಿಯಾಗಿ ಈ ಎಲ್ಲ ರೀತಿಯಲ್ಲಿ ಆ ತಾಯಿ ಮಹಾಲಕ್ಷ್ಮಿ ನಮ್ಮ ಪಾಲಿಗೆ ಒಲಿದು ಅಷ್ಟೈಶ್ವರ್ಯ ಅನ್ನುವಂಥದ್ದನ್ನು ಅನುಗ್ರಹಿಸಲಿ. ಮಾಡುವಂತಹ ಸತ್ಕರ್ಮವನ್ನು ನಿರ್ವಿಘ್ನವಾಗಿ ಶಾಂತವಾಗಿ ನೆರವೇರಿಸಿಕೊಂಡು ಅದರ ಶುಭ ಫಲವನ್ನು ನಮ್ಮ ಪಾಲಿಗೆ ಅನುಗ್ರಹಿಸಬೇಕು. ಕಾರ್ಯದ ಆರಂಭದಲ್ಲಿ ಗ್ರಾಮದ ದೇವತೆಯಾದಂತಹ ಸೋಮನಾಥ ದೇವರನ್ನು ಸ್ಮರಣೆ ಮಾಡಿಕೊಂಡು ಸ್ಥಳ ದೇವರಾದಂತಹ ಮೂಕಾಂಬಿಕೆ ಸಪರಿವಾರ ದೇವತೆಗಳು, ಅದೇ ರೀತಿ ಎಲ್ಲ ಧರ್ಮ ದೇವಗಳು, ಅಷ್ಟಕುಲಾದ ನಾಗಬ್ರಹ್ಮ ದೇವರ ಅನುಗ್ರಹದಿಂದ ಇವತ್ತು ಆರಾಧನೆ ಮಾಡುವಂತಹ ಮಹಾಲಕ್ಷ್ಮಿಯ ಪೂರ್ಣ ಕೃಪಾಕಟಾಕ್ಷ, ಮಹಾವಿಷ್ಣು ದೇವರ ಪೂರ್ಣಾಶೀರ್ವಾದವು ಕೂಡ ಪ್ರಾಪ್ತವಾಗಿ ಸರ್ವರಿಗೂ ಸನ್ಮಂಗಳತೆಗಳನ್ನು ಅನುಗ್ರಹಿಸಿ ಆ ಕಾರ್ಯವನ್ನೆಲ್ಲ ನಿರ್ವಿಘ್ನವಾಗಿ ನಿರ್ವಹಿಸಿಕೊಂಡು ಭಗವಂತನ ಶ್ರೀರಕ್ಷೆಯನ್ನು ಅನುಗ್ರಹಿಸಬೇಕು ಅನ್ನೋದು ಕಾರ್ಯದ ಆರಂಭದಲ್ಲಿ ಫಲ ಮಂತ್ರಾಕ್ಷರಗಳನ್ನು ದೇವತಾತ್ಮಕದಲ್ಲಿ ನಾವೆಲ್ಲರೂ ದೇವರ ಸಂಕಲ್ಪವನ್ನು ಪ್ರಾರ್ಥನೆ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ನಮಸ್ಕಾರ. ಭಜನಾ ಕಾರ್ಯಕ್ರಮ ಮುಂದುವರಿಸಬಹುದು. Shri Devi
अमृतं गमया पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः ॐ शान्ति शान्ति शान्तिः ॐ शान्ति शान्ति शान्तिः सर्वे जना सुखिनो भवन्तु लोकाः समस्ताः सुखिनो भवन्तु स्वामीजी की जय महालक्ष्मी की जय मुकामिका अಮ್ಮನ ಬಳಗಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಓಂ ಗಣಾನಾಂ ತ್ವಾ ಜ್ಯೇಷ್ಠರಾಜ್ ಬ್ರಹ್ಮಣಾಂ ಬ್ರಹ್ಮಣಸ್ಪರಮಾನ್ ಶ್ರೀ ವಿಘ್ನೇಶ್ವರಾಯ ನಮಃ ಯೋ ವೇದಾಗೋಸ್ವರ ಪ್ರೋಕ್ತೋ ವೇದಾಂತೇನ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀಲಸ್ಯ ಯಃಕರಸ್ಯ ಮಹೇಶ್ವರಃ ಹಾಗೆ ಕರ್ಮಾಂತೇಃ ಸರ್ವೇಪಿ ದೇವಾಃ ಪ್ರಸನ್ನಚಿತ್ತಾಃ ಅಂತ ಶಾಸ್ತ್ರವಚನ. ಅಂದರೆ ಎಲ್ಲ ಪೂಜೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಮಹಾಮಂಗಳಾರತಿಯನ್ನು ಬೆಳಗಿದಂತಹ ಸಂದರ್ಭದಲ್ಲಿ ಭಗವಂತ ಪ್ರಸನ್ನಚಿತ್ತರಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಭಕ್ತಿಯಿಂದ ಆ ಭಗವಂತನಲ್ಲಿ ಯಾವುದನ್ನು ಪ್ರಾರ್ಥನೆ ಮಾಡುತ್ತೇವೋ ಅದಕ್ಕೆ ಅಸ್ತು ಅನ್ನುವಂತಹ ಅನುಗ್ರಹಿಸುವಂತಹ ಶುಭಗಳಿಗೆ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಊಟ ಇತ್ಯಾದಿಗಳಾದಂತಹ ಸಂದರ್ಭದಲ್ಲಿ ಪ್ರಸನ್ನಚಿತ್ತರಾಗಿರುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ನಾವು ಯಾವುದನ್ನು ಕೇಳಿದ್ರೆ ನೋಡೋಣ ಅಂತ ಹೇಳ್ತೇವೆ. ಹಾಗೆ ಭಗವಂತನು ಕೂಡ ಅರ್ಘ್ಯ ಪಾದ್ಯ ಉಪಚಾರಾದಿಗಳಿಂದ ಸಂತುಷ್ಟರಾಗಿ ಆ ಮಹಾಲಕ್ಷ್ಮೀ ದೇವಿ ಕರುಣಿಸುವಂತಹ ಶುಭ ಸಂದರ್ಭ. ಒಳ್ಳೆಯ ರೀತಿಯ ಅಲಂಕಾರಗಳನ್ನು ಮಾತೆಯರೆಲ್ಲ ಸೇರಿ ಮಾಡಿದ್ದೀರಿ. ಅದನ್ನು ನೋಡುವಾಗಲೇ ಖುಷಿಯಾಗ್ತದೆ. ಅಂತಹ ವಿಶೇಷವಾದಂತಹ ಅಲಂಕಾರದಿಂದ ಅಲಂಕಾರ ಪ್ರಿಯ ಮಹಾಲಕ್ಷ್ಮೀ ದೇವರು ಅಲಂಕಾರ ಪ್ರಿಯರಾದರೆ ಆ ಮಹಾಲಕ್ಷ್ಮೀ ದೇವಿಯು ಕೂಡ ಅಲಂಕಾರ ಪ್ರಿಯ. ಅಂತಹ ಅಲಂಕಾರಗಳನ್ನು ಕಣ್ಮೂಡಿಸುವಂತಹ ಮಹಾಲಕ್ಷ್ಮಿಯ ಚರಣಾರವಿಂದದಲ್ಲಿ ಮಹಾಮಂಗಳಾರತಿಯನ್ನು ಬೆಳಗಿದಂತಹ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಎರಡೂ ಕೈಯನ್ನು ಜೋಡಿಸಿ ಭಗವಂತನ ಚರಣಾರವಿಂದದಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹ ಹಾಗಾದರೆ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಮಗು ಅತ್ತಾಗ ಮಾತ್ರ ಆ ಮಗುವಿಗೆ ಏನಾಗಬೇಕು ಅನ್ನುವಂಥದ್ದನ್ನು ಅದಕ್ಕೆ ಸಂಬಂಧಪಟ್ಟವರು ದೃಷ್ಟಿ ಹರಿಸ್ತಾರೆ. ಮಗು ಆಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ತಂದೆ ತಾಯಿಗಳು ಅಥವಾ ಅದಕ್ಕೆ ಸಂಬಂಧಿಕರು ಅವರವರಷ್ಟಕ್ಕೆ ಅವರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಹಾಗಾದ್ರೆ ಮಗು ತನ್ನ ಗಮನವನ್ನು ಸೆಳೆಯಬೇಕಾದ್ರೆ ಅಳಬೇಕು. ಹಾಗೆ ಭಗವಂತನನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಭಗವಂತ ನಮಗೆ ಅನ್ನಿಸ್ತು ಅನ್ನುವಂತಹ ಅನುಗ್ರಹವನ್ನು ಅನುಗ್ರಹಿಸ್ತಾ ಇರ್ತಾರೆ. ಭಗವಂತನಿಗೆ ಎಲ್ಲವೂ ಗೊತ್ತಿದೆ ನಮಗೆ ಏನನ್ನು ಕೊಡಬೇಕು ಅನ್ನುವಂಥದ್ದು. ಅದು ನಮ್ಮ ಭಕ್ತಿ ಶ್ರದ್ಧೆಗೆ ಭಗವಂತ ಒದಗಿ ನಮಗೆ ಅನುಗ್ರಹಿಸುವಂಥದ್ದು. ನಾವು ಸಮುದ್ರದಲ್ಲಿ ಎಷ್ಟು ನೀರಿದ್ರೂ ನಾವು ಯಾವ ಪಾತ್ರವನ್ನು ತಗೊಂಡು ಹೋಗ್ತೇವೋ ಅದರಲ್ಲಿ ತರಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಭಕ್ತಿ ಅನ್ನುವಂಥದ್ದು ಎಷ್ಟು ದೊಡ್ಡದಾಗಿದೆಯೋ ಅದರಲ್ಲಿ ತುಂಬಿಸಲಿಕ್ಕೆ ಭಗವಂತನ ಅನುಗ್ರಹ ಅನ್ನುವಂಥದ್ದು ತುಂಬಿಸಲಿಕ್ಕೆ ಸಾಧ್ಯ. ಹಾಗೆ ಭಕ್ತಿ ಶ್ರದ್ಧೆಯಿಂದ ವರ ಮಹಾಲಕ್ಷ್ಮಿ ವ್ರತವನ್ನು ಇಂದಿನ ದಿನ ವಿಶೇಷವಾಗಿ ಶ್ರಾವಣ ಮಾಸದ ಪೌರ್ಣಮಿಯ ಹತ್ತಿರಕ್ಕಿರುವಂತಹ ಶುಕ್ರವಾರದಂದು ಆ ತಾಯಿಯ ಆರಾಧನೆ ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಶುಕ್ರವಾರ ಅನ್ನುವಂಥದ್ದು ಮಹಾಲಕ್ಷ್ಮಿಯ ದೇವಿಯ ವಿಶೇಷವಾದಂತಹ ದಿನಗಳು. ಒಂದೊಂದು ವಾರದಲ್ಲಿ ಒಂದೊಂದು ದಿವಸಗಳು ಒಂದೊಂದು ದೇವರಿಗೆ ಪ್ರೀತಿಯಾದರೆ ಶುಕ್ರವಾರ ಅನ್ನುವಂಥದ್ದು ಮಹಾಲಕ್ಷ್ಮೀ ದೇವಿಗೆ ಬಹಳ ಪ್ರೀತಿಯಾಗಿದೆ. ಅಂತಹ ಪ್ರೀತಿಯ ವಾರ ವಿಶೇಷವಾಗಿ ಮಹಾಲಕ್ಷ್ಮಿ ವೃತಕಥೆಯನ್ನು ಕಲಶ ಮಧ್ಯದಲ್ಲಿ, ವೃತಕಥೆ ಅಂದರೆ ವಿಶೇಷವಾಗಿ ಕಲಶಗಳಿಗೆ ನಾವು ಪೃಥ್ವಿ ಅಪ್ಸು ತೇಜ ವಾಯು ಆಕಾಶ ಅನ್ನುವಂತಹ ತತ್ವದಲ್ಲಿ ಆ ಕಲಶಗಳಿಗೆ ಯಮುನೆಯನ್ನು ಅದೇ ರೀತಿ ಜಲಗಳನ್ನು ಕಲಶಗಳಿಗೆ ಆಹ್ವಾನಿಸಿಕೊಂಡು ಆಯಾಯ ದೇವತೆಗಳಿಂದ ಅರ್ಚಿಸಿಕೊಂಡು ಆ ದೇವತೆಯ ಆರಾಧನೆಯನ್ನು ಮಾಡಿಕೊಂಡಾಗ ನಮಗೆ ಅಷ್ಟ ಐಶ್ವರ್ಯ ಅನ್ನುವಂಥದ್ದು ಪ್ರಾಪ್ತವಾಗಲಿದೆ. ಪ್ರತಿಯೊಬ್ಬರಿಗೂ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಯಶಸ್ಸು, ಕೀರ್ತಿ, ಸಿದ್ಧಿ, ಬುದ್ಧಿ ಅನ್ನುವಂತಹ ಅಷ್ಟ ಐಶ್ವರ್ಯಗಳು ಒಲಿದು ಬರಲಿ. ಅದೇ ರೀತಿ ತಾಯಿಯ ಅನುಗ್ರಹವು ಕೂಡ, ಮೂಕಾಂಬಿಕೆಯ ಅನುಗ್ರಹವು ಕೂಡ ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಪ್ರಾಪ್ತವಾಗಲಿ. ಗುರು ಅನುಗ್ರಹದಿಂದ ಈ ಕ್ಷೇತ್ರವು ಅಭಿವೃದ್ಧಿ ಹೊಂದಿಕೊಂಡು ಈ ಕ್ಷೇತ್ರಕ್ಕೆ ಬರುವಂತಹ ಸಮಸ್ತ ಭಕ್ತಾದಿಗಳ ಮನದ ಅಭೀಷ್ಟಗಳು ಯಾವುದು ಅಂತ ಅದೆಲ್ಲವನ್ನು ಕಾಲಕಾಲಕ್ಕೆ ನೆರವೇರಿಸಿಕೊಂಡು ಕ್ಷೇತ್ರವು ಉದ್ಧರಿಸುತ್ತಾ ನಮ್ಮನ್ನು ಉದ್ಧರಿಸುತ್ತಾ ತಾಯಿಯ ಪೂರ್ಣಾನುಗ್ರಹವನ್ನು ನಮ್ಮೆಲ್ಲರ ಪಾಲಿಗೆ ಅನುಗ್ರಹಿಸಬೇಕು ಅಂದರೆ ಭಕ್ತಿಯಿಂದ ಪ್ರಸನ್ನರಾಗಿರುವಂತಹ ಈ ಶುಭ ಸಂದರ್ಭದಲ್ಲಿ ಆ ತಾಯಿಯ ಚರಣಾರ ಮೇಲೆ ಭಕ್ತಿಯಿಂದ ಕೇಳಿಕೊಳ್ಳುವಂತ ಪ್ರಾರ್ಥನೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವ
सर्वार्थसाधिके शरण्ये त्र्यम्बके देवी नारायणि नमोस्तुते महालक्ष्मी देवी चरणारविंदಕ್ಕೆ ಗೋವಿಂದ ಹರಿ ಗೋವಿಂದ ಮನಸ್ಸು